ಖಾತರಿ ಯೋಜನೆಯಲ್ಲಿ ಭ್ರಷ್ಟಾಚಾರ ತಡೆಯುವ ನಿಟ್ಟಿನಲ್ಲಿ ಈ ಯೋಜನೆಯ ಅಡಿಯಲ್ಲಿ ಕೂಲಿ ಕೆಲಸ ಮಾಡುವವರ ಹಾಜರಾತಿಗಾಗಿ ಎನ್ಎಂಎಂಎಸ್ ಮೊಬೈಲ್ ಆಪ್ ಜಾರಿಗೆ ತಂದಿರುವುದು ಸ್ವಾಗತಾರ್ಹ. ಆದರೆ ಈ ಹಾಜರಾತಿಗಾಗಿ ಪಂಚಾಯತ್ ಸಿಬ್ಬಂದಿಯನ್ನು ಬಳಸುವುದರಿಂದ ಪಂಚಾಯತ್ ಕೆಲಸಗಳು ಬಾಕಿಯಾಗಿ ಜನಸಾಮಾನ್ಯರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಬ್ರುದ್ದೀನ್ ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಯೋಜನೆಗೆ ಹೊಸ ಸಿಬ್ಬಂದಿ ನೇಮಕ ಮಾಡಬೇಕು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿಕಾರರಿಗೆ ನೀಡುವ ಭತ್ಯೆಯನ್ನು ದುಪ್ಪಟ್ಟು ಮಾಡಬೇಕು. ಪ್ರಸ್ತುತ ಒಂದು ಕುಟುಂಬಕ್ಕೆ ವಾರ್ಷಿಕ 100 ಕೆಲಸಗಳ ಬದಲು ಒಬ್ಬ ಕೂಲಿಕಾರನಿಗೆ ವಾರ್ಷಿಕ 100 ಕೆಲಸ ನೀಡುವ ಕಾರ್ಯ ಆಗಬೇಕು ಮತ್ತು ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಖಾಲಿಯಿರುವ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಸರ್ಕಾರವು ಈ ಆ್ಯಪ್ ಅನ್ನು ಇದು ಮಾಡುವಾಗ ಅದಕ್ಕೆ ಬೇಕಾದಂತಹ ಒಂದು ಸಿಬ್ಬಂದಿಯ ವ್ಯವಸ್ಥೆಯನ್ನು ಮಾಡಲಿಲ್ಲ. ಸಿಬ್ಬಂದಿ ಅಂದರೆ ಒಂದು ಗ್ರಾಮ ಪಂಚಾಯತ್ನಲ್ಲಿ 2-3 ಸಿಬ್ಬಂದಿ ಇರುವಾಗ ಅವರು ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆಯವರೆಗೆ ಕೆಲಸ ಮಾಡುವಂತಹ ಪ್ರದೇಶಕ್ಕೆ ಹೋಗಬೇಕಾಗ್ತದೆ. ಎರಡನೇದಾಗಿ ಪುನಃ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ಆ ಪ್ರದೇಶಕ್ಕೆ ಹೋಗಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಅಂದರೆ ಜನರಿಗೆ ಬರುವಂತಹ ಬೇರೆ ಅವರು ಕೆಲಸಕ್ಕೆ ಬರುವಾಗ ನಮ್ಮ ಪಂಚಾಯತ್ನ ಸಿಬ್ಬಂದಿಯನ್ನೇ ಇದಕ್ಕೆ ನಾವು ಬಳಕೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇದು ಗ್ರಾಮ ಪಂಚಾಯತ್ಗೆ ಬಹಳ ತೊಂದರೆ ಆಗ್ತದೆ. ಎರಡನೇದಾಗಿ ಏನು ಹೇಳುವುದಂದರೆ ಸರ್ಕಾರವು 65 ವರ್ಷ ಮೇಲ್ಪಟ್ಟವರಿಗೆ ಮತ್ತು ಅಂಗವಿಕಲರಿಗೆ 50% ಕನ್ಸೆಷನ್ ಅಂತ ಕೊಟ್ಟಿದೆ. ಯಾಕೆಂದರೆ ಅವರು 50% ಕೆಲಸ ಮಾಡಿದರೂ ಸಾಕಾಗ್ತದೆ. ಈ ಆ್ಯಪ್ನಿಂದಾಗಿ ಅವರಿಗೆ ತೊಂದರೆ ಆಗ್ತದೆ. ಯಾಕೆಂದರೆ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಮತ್ತೊಂದು ನಾವು ಹೇಳುವುದೇನೆಂದರೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಮಗೆ ದಿನದ ಕೂಲಿ ಮೊತ್ತ ಒಂದು ದಿನ ಇಡೀ ದುಡಿದರೆ 289 ರೂಪಾಯಿ ಆಗ್ತದೆ. ಈಗಿನ ದಿನಬಳಕೆಯ ಸಾಮಗ್ರಿಗಳ ಮೊತ್ತವನ್ನು ನೋಡುವಾಗ ಅದು ಏನು ಕೂಡ ಸಾಕಾಗುವುದಿಲ್ಲ. ಅದು ಕೂಲಿ ಕಾರ್ಮಿಕರ ಬೇಡಿಕೆ ಕೂಡ ಅದು ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳುವುದೇನೆಂದರೆ ಇದನ್ನು ದುಪ್ಪಟ್ಟು ಮಾಡಬೇಕಂತಲೂ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಮೊಹಮ್ಮದ್ ಮುಸ್ತಫಾ, ಉಪಾಧ್ಯಕ್ಷೆ ಕಲ್ಯಾಣಿ, ಪಂಚಾಯತ್ ಸದಸ್ಯರಾದ ಅಬ್ದುಲ್ ಸತ್ತಾರ್, ಅಬೂಬಕರ್ ಸಿದ್ದಿಕ್ ಉಪಸ್ಥಿತರಿದ್ದರು.